ನಮಸ್ಕಾರ. ದಸರಾ ಮುಗಿದಿದೆ. 9 ದಿನಗಳ ನವರಾತ್ರಿಯಲ್ಲಿ ಶಾರದಾ ದಿವ್ಯ ಪೂಜೆ ಮಾಡಿದ್ದೇವೆ. ಅದರಲ್ಲೂ ತುಳುನಾಡಿನಲ್ಲಿ ಹುಲಿವೇಷಗಳ ಅಬ್ಬರವೇ ಜಾಸ್ತಿ ಈ ಸಂದರ್ಭದಲ್ಲಿ. ಅದರಲ್ಲೂ ಈ ಬಾರಿ ಹುಲಿವೇಷಗಳ ಸ್ಪರ್ಧೆ ಅಲ್ಲಲ್ಲಿ ಇತ್ತು. ಈ ಅಬ್ಬರಗಳ ಮಧ್ಯೆ ಕಿಂಗ್ ಟೈಗರ್ ಅನ್ನುವಂತಹ ದೈತ್ಯ ಹುಲಿಯೊಂದು ಅಬ್ಬರಿಸಿದೆ. ಇಡೀ ಮಂಗಳೂರಿನಲ್ಲಿ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ತನ್ನದೇ ಆದಂತಹ ಛಾಪ್ ಮೂಡಿಸಿರುವಂತಹ ಈ ದೈತ್ಯ ಕಿಂಗ್ ಟೈಗರ್ ಯಾರು, ಇದನ್ನು ಮಾಡಿದವರು ಯಾರು, ಇದರ ಹಿನ್ನೆಲೆ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮಲ್ಲೂ ಒಂದಷ್ಟು ಕುತೂಹಲಗಳಿರ್ಬೋದು. ಆ ಕುತೂಹಲಗಳಿಂದನೇ ನಾವು ಇವತ್ತು ಉಳ್ಳಾಲದ ಕುತ್ತಾರಿಗೆ ಬಂದಿದ್ದೇವೆ. ಈ ಕಿಂಗ್ ಟೈಗರ್ನ ಸೃಷ್ಟಿಕರ್ತ ವೃತ್ತಿಯಲ್ಲಿ ಎಂಜಿನಿಯರ್ ಆಗಿರುವಂತಹ ಬಿಸಿ ರಕ್ತದ ಯುವಕ ಆಕಾಂಕ್ಷ್ ಕುತ್ತಾರ್. ಅವರ ಬಳಿ ಇದರ ವಿಶೇಷತೆ ಏನು, ಇದನ್ನು ಯಾಕಾಗಿ ಮಾಡಿದರು, ಇದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ಹೇಳೋದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಆಕಾಂಕ್ಷ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಿಂಗ್ ಟೈಗರ್ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರುವಂಥದ್ದು. ಇದರದ್ದು ಯೋಚನೆ ಹೇಗೆ ಬಂತು ನಿಮಗೆ? ಈ ಥರ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ನಿಜವಾಗಿಯೂ ನಾವು ಹೊರಟದ್ದು ಮಾಡಲಿಕ್ಕೆ ಡೆಮನ್ ಕಾಸ್ಟ್ಯೂಮ್. ಆದರೆ ಡೆಮನ್ ಕಾಸ್ಟ್ಯೂಮ್ ಮಾಡಲಿಕ್ಕೆ ಹೋಗುವಾಗ ನಮಗೆ ಮಾಸ್ಕ್ ತಯಾರಿಸಬೇಕಿತ್ತು. ಈ ಮಾಸ್ಕ್ ತಯಾರಿಸಲು ನಮಗೆ ಸಮಯದ ತುಂಬ ಅಭಾವ ಇತ್ತು. ಹಾಗೆ ಕೂತು ಇನ್ನೂ ಏನು ಮಾಡೋದು ಅಂತ ಹೇಳುವಾಗ ನಮ್ಮ JP ಆಚಾರ್ಯ ಕೋಟೆಕಾರ್ ಅವರಲ್ಲಿ ಪಿಲಿನಲಿಕೆಗೆ ಕೆಲವೊಂದು ಮೊಮೆಂಟೋಸ್ ಕೊಡಲಿಕ್ಕೆ ಹುಲಿ ತಳೆಗಳ ರಚನೆ ಆಗ್ತಿತ್ತು. ಹೀಗೆ ಕೂತು ನೋಡುವಾಗ ಹುಲಿ ತಲೆಯ ಕಾಸ್ಟ್ಯೂಮ್ ಮಾಡಿದರೆ ಹೇಗೆ, ಒಂದು ದೈತ್ಯ ಆಕಾರದ ಹುಲಿ ಮಾಡಿದರೆ ಹೇಗೆ ಎನ್ನುವ ಬಗ್ಗೆ ಯೋಚನೆ ಬಂತು. ಹಾಗೆ ಅವರೊಂದಿಗೆ ಮಾತಾಡುವಾಗ ಅವರು ಹೇಳಿದರು, ನೋಡುವ ಹೇಗೆ ಬರ್ತದಂತ ನೋಡುವ, ಆ ಕಾಸ್ಟ್ಯೂಮ್ ಏನು ಹಾಕಿ ಅದಕ್ಕೆ ತಲೆ ಫಿಟ್ ಆಗ್ತದ ಇಲ್ವಾ ಅಂತ ಒಮ್ಮೆ ನೋಡುವ ಅಂತ ಹೇಳಿದರು. ಆನಂತರ ಪೇಂಟ್ ಮಾಡುವ ಮುಂಚೆನೇ ಆ ಕಾಸ್ಟ್ಯೂಮ್ ಏನಿದೆ, ಕಾಸ್ಟ್ಯೂಮನ್ನು ನಾವು ಬೇರೆ ಕಡೆಯಿಂದ ತರಿಸಿ ಈ ಹುಲಿ ಮುಖವಾಡವನ್ನು ಹಾಕಿ ಒಂದು ಅಲ್ಲಿ ಹೆಜ್ಜೆ ಹಾಕಿದೆವು. ನಾನೇ ಸ್ವತಃ ಹಾಕಿ ಹೆಜ್ಜೆ ಹಾಕಿದೆ. ನೋಡುವಾಗ ನಮಗೆ ಖುಷಿ ಅನಿಸಿತು. ನಂತರ ಒಂದು 2 ದಿವಸದ ನಂತರ ಅದಕ್ಕೆ ಪೇಂಟಿಂಗ್ ಹೇಗೆ ಮಾಡುವಂಥದ್ದು, ನ್ಯಾಚುರಲ್ ಕಲ್ಲರಾ ಅಲ್ಲ ಈಗಿನ ಥರ ಫ್ಲೋರೋಸೆಂಟ್ ಕಲರ್ಸಾ ಅಂತ ನೋಡುವಾಗ ನ್ಯಾಚುರಲ್ ಕಲರ್ಸೇ ಮಾಡುವಂತಾಯಿತು. ಹಾಗೆ ನ್ಯಾಚುರಲ್ ಕಲರ್ ಪೇಂಟಿಂಗ್ ಮಾಡಿ ಆ ದೈತ್ಯ ಆಕಾರದ ಹುಲಿಯನ್ನು ನಾವು ರಚನೆ ಮಾಡಿದ್ದೆವು. ಓಕೆ, ಇದು ಅಂದರೆ ಈಗ ಸಾಮಾನ್ಯವಾಗಿ ಅದನ್ನು ಸೃಷ್ಟಿ ಮಾಡುವಂಥವ್ರು ಒಬ್ಬರು ಇರ್ತಾರೆ, ಧರಿಸುವವರು ಒಬ್ಬರು ಇರ್ತಾರೆ ಸಾಮಾನ್ಯವಾಗಿ. ಯಾಕಂದರೆ ಇದ್ರೆ ಅದು ಅಷ್ಟು ಈಸಿ ಕೆಲಸವೇ ಅಲ್ಲ. ಯಾಕಂತೇಳಿದ್ರೆ ನೀವು ಹಾಕಿದ ನಂತರ ಒಳಗಡೆ ತುಂಬ ಸ್ವೆಟ್ ಆಗ್ತದೆ, ಅಷ್ಟು ಕಷ್ಟ ಅದನ್ನು ಹಾಕಿಕೊಂಡು ನೀವು ಇಡೀ ಇದರಲ್ಲಿ ಅದ್ರ ಮೇಲೆ ಕುಣಿಬೇಕು. ಬೇರೆ ನಾವು ಈಗ ಟ್ಯಾಬ್ಲೋಗಳಲ್ಲಿ ನೋಡುವಂಥ ವೇಷಗಳು ಸಾಮಾನ್ಯವಾಗಿ ಇಡೀ ಪ್ರೊಸೆಷನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆದರೆ ಹುಲಿ ವೇಷ ಅಂತ ಹೇಳೋದು ಹಾಗೆ ಅಲ್ಲ, ಅದು ಕುಣಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುವಂಥದ್ದು. ಅದು ನೀವು ಸೃಷ್ಟಿ ಮಾಡೋದ್ರ ಜೊತೆ ನೀವೇ ಯಾಕೆ ಅದರಲ್ಲಿ ಕುಣಿಬೇಕು ಅಂತ ಅನ್ನಿಸ್ತು ನಿಮಗೆ? ಯಾಕೆಂದರೆ ಈಗ ದಸರಾ ಸಂದರ್ಭದಲ್ಲಿ ಎಲ್ಲ ಹುಲಿವೇಷ ಹಾಕುವ ವೇಷಧಾರಿಗಳು ಎಲ್ಲರೂ ಬ್ಯುಸಿ ಇರ್ತಾರೆ. ಮತ್ತು ಅದರಲ್ಲಿ ಒಂದು ನಾವು ಯೋಚನೆ ಮಾಡಿರ್ತೇವೆ, ಈ ರೀತಿಯೇ ನಮಗೆ ಔಟ್ಪುಟ್ ಬರಬೇಕಂತ. ಒಂದು ವೇಳೆ ಹುಲಿ ಕುಣಿತ ಮಾಡಲಿಕ್ಕೆ ಗೊತ್ತಿಲ್ಲದಂಥ ಹುಡುಗನಿಗೆ ಧರಿಸಿದರೆ ಆ ಒಂದು ಕುಣಿತ ಅದರಲ್ಲಿ ಬರುವುದಿಲ್ಲ. ಅದಕ್ಕೋಸ್ಕರ ನಾನೇ ಸ್ವತಃ ಅದನ್ನು ಹಾಕಿ ಪ್ರಸ್ತುತಪಡಿಸಿದೆ. ಅಂದರೆ ಈಗ ಅದನ್ನು ಪ್ರಸ್ತುತಪಡಿಸ್ಬೇಕಾದ್ರೆ ಅಂದರೆ ಅದರ ವೆಯ್ಟ್ ಎಷ್ಟಿತ್ತು, ಅಂದರೆ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರಿ ನೀವು ಅದಕ್ಕೆ? ಮೆಟೀರಿಯಲ್ ಅಂದರೆ ಅದು ನಮ್ಮ ಡಾಲ್ ಮೆಟೀರಿಯಲ್. ಓಕೆ, ವೆಯ್ಟ್ ಒಂದು ಅಂದಾಜು 10 kg ಇತ್ತು. ಅಂದರೆ ನಿಮಗೆ ಈಗ ಅದನ್ನು ಪ್ರಸ್ತುತಿಪಡಿಸ್ಬೇಕಾದ್ರೆ ಯಾವ ತಂಡಗಳ ಜೊತೆ ನೀವು ಈ ಸಲ ಅದನ್ನು ಹಾಕಿ ಪ್ರಸ್ತುತಪಡಿಸುವುದಂದರೆ ನಿಜವಾಗಿಯೂ ಪ್ಲ್ಯಾನ್ ಇದ್ದದ್ದೇ ಬೇರೆ ಅಲ್ಲ. ಹಾಗೆ ಈ ಹುಲಿವೇಷದ್ದು ಪ್ಲ್ಯಾನ್ ಬಂದಾಗ ನಾವು ಶೋ ಫ್ರೆಂಡ್ಸ್ ಬರ್ಕೆ, ಹೌದು, ನಮ್ಮ ಆತ್ಮೀಯ ಮಿತ್ರರು ಕಾರ್ತಿಕ್ ಅಂತ, ಅವರ ಹತ್ರ ನಾನು ಮಾತಾಡಿದೆ. ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಉಂಟು, ಟೈಗರ್ ಕಿಂಗ್ ಹೇಳಿ, ನಿಮ್ಮ ತಂಡದಲ್ಲಿ ಒಂದು ನಮಗೇನು ಆಪರ್ಚುನಿಟಿ ಸಿಗ್ಬಹುದಾ, ಅಲ್ಲ ನಿಮಗೆ ಇಷ್ಟ ಆದರೆ ಮಾಡುವ ಅಂತ. ಹಾಗೆ ನಾನು ಅವರಿಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಕಳಿಸಿದೆ. ಅವರಿಗೆ ಖುಷಿ ಆಯಿತು. ಅವರು ಹೇಳಿದರು, ಸರಿ ನೀವು ಬನ್ನಿ ನಮ್ಮ ತಂಡದಲ್ಲಿ ಇದನ್ನು ಮಾಡುವ. ಹಾಗೆ ದಸರಾ ಸಂದರ್ಭದಲ್ಲಿ ಶೋ ಫ್ರೆಂಡ್ಸ್ ಬರ್ಕೆ
ಇವರ ತಂಡದಲ್ಲಿ ಟೈಗರ್ ಕಿಂಗ್ ಕಾಸ್ಟ್ಯೂಮ್ ಹಾಕಿದೆ. ಓಕೆ, ನಮ್ಮದು ಈಗ 9 ದಿನಗಳ ನವಮಿಯಲ್ಲಿ ನಿಮ್ಮದು ಬೇರೆ ಬೇರೆ ಸ್ಪರ್ಧೆಗಳೆಲ್ಲ ಆಗ್ತಾ ಇರೋ ಟೈಮಲ್ಲಿ ಕಡೆಯೇ ಒಂದು ದಿನ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತೀರಾ. ಸೊ ಆ ರೆಸ್ಪಾನ್ಸ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ರೆಸ್ಪಾನ್ಸ್ ಕೆಲವು ಕಡೆ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ಅದರಲ್ಲಿ ನೆಗೆಟಿವ್ಗಳನ್ನು ಎಲ್ಲ ಪಾಸಿಟಿವ್ ಆಗಿ ತಗೊಂಡು ಮಾಡುವಂಥದ್ದು. ಹೌದು. ಈಗ ಹೇಗೆ ಅಂದರೆ ಯಾರು ಧರಿಸಿದಂತ ಯಾರಿಗೂ ಗೊತ್ತಿಲ್ಲ. ಈಗಲೂ ಕೆಲವರಿಗೆ ಗೊತ್ತಿಲ್ಲ ಅದು ನಾನೇ ಧರಿಸಿದಂತ. ಹಾಗೆ ಕೆಲವರು ನಾನು ಧರಿಸಿದಂತ ಹೇಳಿದಾಗ ಇರಮಾರ ಅಂತ ಹೇಳಿ ಪ್ರಶಂಸಿಸಿದ್ದಾರೆ. ಮತ್ತು ಕೆಲವೊಂದು ಬರುವ ವರ್ಷಕ್ಕೆ ಕೆಲವರು ಬುಕ್ಕಿಂಗ್ ಮಾಡಿರುವಂಥದ್ದು ಇದೆ. ಇದು ನಮಗೆ ಬೇಕು ಬರುವ ವರ್ಷ, ಇಂಥ ಒಂದು ಟೈಗರ್ ಕಾಸ್ಟ್ಯೂಮ್ ನಮಗೆ ಬೇಕು ಅಂತ ಬರುವ ವರ್ಷಕ್ಕೆ ಕೂಡ ಮುಂಗಡ ಬುಕ್ಕಿಂಗ್ ಮಾಡಿಸಿದ್ದಾರೆ. ಆದರೆ ಇದನ್ನು ಪ್ರಸ್ತುತಿಪಡಿಸಬೇಕಾದ್ರೆ ನೀವು ಸೆಲೆಬ್ರಿಟಿಗಳ ಎದುರು ಕೂಡ ಪ್ರಸ್ತುತಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೇವೆ. ಸೊ ಈಗ ರಾಜ್ಬಿ ಶೆಟ್ಟಿ ಇದ್ದರು, ವಿಜಯ ಅನುಶ್ರೀ ಅವರಿದ್ದರು. ಸೊ ಅವರ ಎದುರುಗಡೆ ಪ್ರಸ್ತುತಿ ಮಾಡೋದು ಹೇಗೆ ಅನ್ನಿಸ್ತು ನಿಮಗೆ? ಈಗ ಅವರು ನಮ್ಮ ಅರ್ಜುನ್ ಕಾಪಿಕಾಡ ಅವರ ರಾಪಟ ಫಿಲ್ಮ್ ಅಲ್ಲಿ ಅವರು ಬಂದಿದ್ದರು. ನಾನು ಕಾಸ್ಟ್ಯೂಮ್ ಧರಿಸಿ ರೆಡಿ ಆಗ್ತಿದ್ದೆ. ಆಗ ರಾಜ್ಬಿ ಶೆಟ್ಟಿಯವರು ಬಂದು ಯಾನ್ಲ ಪಾಡೋಲ್ಯ ಅಂತ ಕೂಡ ಕೇಳಿದ್ದಾರೆ. ಈ ಅನುಶ್ರೀ ಅವರು ಬೊಡ್ಡೆ ಬೆಲೆ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಆದರೆ ಅವರು ಈಗ ನೀವು ವೃತ್ತಿಯಲ್ಲಿ ಒಬ್ಬ ಎಂಜಿನಿಯರ್, ಪ್ರವೃತ್ತಿಯಲ್ಲಿ ನೀವು ಟ್ಯಾಬ್ಲೋಗಳನ್ನೆಲ್ಲ ಸೆಟ್ ಮಾಡ್ತಾ ಇದ್ದೀರಾ, ರೆಡಿ ಮಾಡ್ತಾ ಇದ್ದೀರಾ. ನೀವು ಎಂಜಿನಿಯರಿಂಗಿಂದ ಈ ಕಲಾ ಪ್ರಪಂಚಕ್ಕೆ ಹೇಗೆ ಬಂದ್ರಿ ಅಂತ? ಈಗ ಇಂಜಿನಿಯರಿಂಗ್ ಅಂದರೆ ಕಲಾ ಪ್ರಪಂಚ ಅಂದರೆ ಚಿಕ್ಕದಿಂದ ಇರುವಾಗ ನಮ್ಮ ಕುತ್ತಾರು ದೇವಸ್ಥಾನದ ಚೌತಿಯ ಸಂದರ್ಭದಲ್ಲಿ ಅನೇಕ ಟ್ಯಾಬ್ಲೋಗಳು ಬರ್ತಿತ್ತು. ಆಗ ನಮಗೆ ಸತೀಶ್ ಅಣ್ಣ ಅಂತ, ನಾನು ಚಿಕ್ಕದಿರುವಾಗ ಅವರ ಜೊತೆ ಅವರು ಟ್ಯಾಬ್ಲೋ ಮಾಡ್ತಿದ್ರು. ಅಂದರೆ ಬೇರೆ ಕಡೆಯಿಂದ ಟ್ಯಾಬ್ಲೋ ತರಿಸಿ ಟ್ಯಾಬ್ಲೋ ಮಾಡಿಸ್ತಿದ್ರು. ಆಗ ನನಗೆ ಒಂದು ಇಂಟ್ರೆಸ್ಟ್ ಇತ್ತು. ಹಾಗೆ ಅವರ ಜೊತೆ ಹೋಗ್ತಿದ್ದೆ, ನೋಡ್ತಿದ್ದೆ ಯಾವ ರೀತಿಯಾಗೆಲ್ಲ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಮಣ್ಣಿನ ಆರ್ಟಿಸ್ಟ್ ಅಲ್ಲ. ನಾವು ಈಗ ನಾವು ಪ್ಲ್ಯಾನ್ ಮಾಡ್ತೇವೆ ಹೀಗೆ ಮತ್ತು ಕತೆ ಮಾಡುವಂಥದ್ದು. ಕತೆ ನಾವು ಹೆಚ್ಚಾಗಿ ಪುರಾಣಗಳಿಂದ, ಈಗ ಎಲ್ಲ ರೀತಿಯ ಪುರಾಣದ್ದು ಮಾಡಿ ಆಗಿದೆ. ಎಡೆಯಿಂದ ಸ್ವಲ್ಪ ಸಿಕ್ಕಿರುವಂಥ ಕತೆಗಳನ್ನು ತೆಗೆದು ಈ ರೀತಿ ಬರಬೇಕಂತ ಕೂತು ಮಾತಾಡಿ, ಈಗ ಏನು ಮಣ್ಣಿನ ಕಲಾಕೃತಿ ರಚನೆಕಾರರು ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ ಅವರ ಹತ್ರ ಅದನ್ನು ಮಾಡಿಸಿ ಮತ್ತು ಅದಕ್ಕೆ ಒಂದು ಅವರ ಕೈಯಿಂದಲೇ ಜೀವಕಳೆ ಕೊಟ್ಟು ಈ ಮೂಮೆಂಟ್ ಏನಿದೆ ಅದನ್ನು ಮಾಡಿಸುವಂಥದ್ದು. ಈಗ ನನಗೆ ಅದು ಬಂದದ್ದು ಹೇಗೆ ಅಂದರೆ ನನಗೆ ಎಕ್ಸ್ಪ್ಲನೇಷನ್ ಇಲ್ಲ. ಒಂದು ದಿನ ಹೀಗೆ ದೇವಸ್ಥಾನದಲ್ಲಿ ಕೂತು ನನ್ನ ಸ್ನೇಹಿತ ಚೇತನ ಅಂತ ನಮ್ಮಂಜಿ ಟ್ರಕ್ ದೆಪ್ಪುಗ ಅಂದರೆ ಖಾಲಿ ಗಾಡಿ ತೆಗೆಯುವ ಅಂತ ಹಾಗೆ ಕೂತು ಇದೇ ನವರಾತ್ರಿ ಸಂದರ್ಭದಲ್ಲಿ ಮಾತಾಡಿರುವಂಥದ್ದು. ಅದಕ್ಕೆ ಆಯಿತು ತೆಗೆಯುವ ಹಾಗೆ ನಾವು ಒಂದು ಹುಡುಕಿಕೊಂಡು ಹೋಗುವಾಗ ನಮಗೆ ಒಂದು ಬಸ್ ಸಿಕ್ಕಿತು. ಆ ಬಸ್ಸನ್ನು ನಾವು ಟ್ರಕ್ ಮಾಡಿದೆವು. ಟ್ರಕ್ ಮಾಡಿ ಆಯಿತು, ಇದರಲ್ಲಿ ಏನಾದರೂ ಬೇರೆ ಮಾಡುವ. ಆಗ ನಮಗೆ ಸೆಟ್ಟಿಂಗ್ ಮಾಡುವ. ಮುಂಚೆ ನಾನು ನಾಟಕದಲ್ಲಿ ಇರ್ತಿದ್ದೆ. ಆಗ ಅದರಲ್ಲಿ ಸೆಟ್ಟಿಂಗ್ ಮಾಡಲಿಕ್ಕೆ ಗಂಗಾಧರ್ ಕಿರೋಡಿಯನ್, ನಮ್ಮ ಕದ್ರಿ ಅವರು ಗಂಗಾಧರ್ ಕಿರೋಡಿಯನ್, ನಾವು ಅವರನ್ನು ಸಂಪರ್ಕಿಸಿದೆವು. ಈಗ ಕಾನ್ಸೆಪ್ಟ್ ಏನು ಮಾಡುವಂಥದ್ದು. ಆ ಟೈಮಿನಲ್ಲಿ ಬಾಹುಬಲಿ ಚಿತ್ರ ಬಂದಿತ್ತು. ಬಾಹುಬಲಿ ಚಿತ್ರ ಬಂದ ಟೈಮಲ್ಲಿ ಅದರ ಒಂದು ಎಂಟ್ರಿ ಸೀನ್, ಆ ರಥ ಎಳೆಯುವಂಥದ್ದು, ಅದನ್ನು ಮಾಡುವ ಅಂತ. ಹಾಗೆ ಅದಕ್ಕೆ ಬೇಕಾದದ್ದು ಒಂದು ರಥ, ಒಂದು ಗಣಪತಿ ಮತ್ತು ಎದುರಿನಲ್ಲಿ ಒಂದು ಆನೆ. ಈ ರೀತಿಯಾದನ್ನು ನಾವು ಪ್ಲ್ಯಾನ್ ಮಾಡಿ ನಾವು ಅವರನ್ನು ಸಂಪರ್ಕಿಸಿ ಒಂದು ಗಣಪತಿ ಮತ್ತು ರಥವನ್ನು ಸೃಷ್ಟಿ ಮಾಡಿದೆವು. ಆ ಕಾನ್ಸೆಪ್ಟ್ ಕ್ಲಿಕ್ ಆಯಿತು. ಮೊದಲ ವರ್ಷದಲ್ಲೇ ನಮ್ಮ ಬಾಹುಬಲಿ ಕಾನ್ಸೆಪ್ಟ್ ಕ್ಲಿಕ್ ಆಯಿತು. ಜೂನಿಯರ್ ಗುರುಕಿರಣ್ ಖ್ಯಾತಿಯ ನಾಗರಾಜ್ ಕುಂದಾಪುರ ಅವರು ನಮ್ಮ ಟ್ಯಾಬ್ಲೋದಲ್ಲಿ ಆ್ಯಕ್ಟ್ ಮಾಡಿದ್ರು. ಕಿಶಾನ್ ಮಂಗಳದೇವಿ, ಪ್ರಶಾಂತ್ ಕಿನ್ನಿಗೋಳಿ ಮತ್ತು ಕಿರಣ್ ಅಡ್ಯಂತಾಯ ಇವರು ಆ್ಯಕ್ಟ್ ಮಾಡಿ ಮೊದಲ ವರ್ಷ ಟ್ಯಾಬ್ಲೋ ಕ್ಲಿಕ್ ಆಯಿತು, ಎಲ್ಲರಿಗೆ ಪ್ರಶಂಸೆಗೆ ಪಾತ್ರವಾಯಿತು. ನೆಕ್ಸ್ಟ್ ಇದನ್ನು ನಾವು ಮುಂದುವರಿಸುವ ಅಂತ ಹೇಳಿ ಮುಂದುವರಿಸ್ಕೊಂಡು ಬಂದು ಈಗ 6 ವರ್ಷ ಆಯಿತು. 6 ವರ್ಷದಲ್ಲಿ 2 ವರ್ಷ ಕೋವಿಡ್ನಿಂದ ಯಾವುದೇ ಆರ್ಡರ್ಸ್ ಇರಲಿಲ್ಲ. ಹಾಗಾಗಿ ಟ್ಯಾಬ್ಲೋ ಕ್ಷೇತ್ರದಲ್ಲಿ 4 ವರ್ಷ. ಸೊ ನೀವು ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇರುವವರು ನೀವು.
ಸೊ ಅದರದ್ದು ಆ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಗಳು ಏನಾದರೂ ಇಲ್ಲಿ ಉಪಯೋಗ ಬಂತ? ಯಾಕಂತ ಹೇಳಿದ್ರೆ ನಿಮ್ಮ ಕೆಲವು ಟ್ಯಾಬ್ಲೋಗಳಲ್ಲಿ ಕಣ್ಣು ಮಿಟುಕಿಸುವಂಥ ರೀತಿ ಅಥವಾ ಟ್ರಾಲಿಗಳನ್ನು ಮೂವ್ ಮಾಡೋ ರೀತಿಯ ಕಾನ್ಸೆಪ್ಟ್ಗಳೆಲ್ಲ ಇದೆ, ಅದೇನಾದ್ರು ಉಪಯೋಗಕ್ಕೆ ಬಂತ? ತುಂಬ ಉಪಯೋಗಕ್ಕೆ ಬಂದಿದೆ. ಈಗ ಈ ಲಿಫ್ಟಿಂಗ್ ಸಿಸ್ಟಮ್ ಎಲ್ಲ ಈಗ ನಮ್ಮದರಲ್ಲಿ, ಈಗ ಬೇರೆ ಕಡೆ ಎಲ್ಲ ನಾರ್ಮಲಿ ಇಬ್ಬರು ಹೆಗಲು ಕೊಟ್ಟು ಲಿಫ್ಟ್ ಮಾಡ್ತಿದ್ವಿ. ನಾವು ಚೈನ್ ಫುಲ್ಲಿ ಯೂಸ್ ಮಾಡಿದೆ. ಯಾಕಂದರೆ ಚೈನ್ ಫುಲ್ಲಿ ನಮ್ಮದು ಈ ಮೆಕ್ಯಾನಿಕಲ್ ಫೀಲ್ಡಲ್ಲಿ ಬರುವಂಥದ್ದು. ಮತ್ತು ಈ ಮೂಮೆಂಟ್ಗಳು, ಕೈ ಕಾಲೆಲ್ಲ ಮೂಮೆಂಟ್ ಆಗುವಂಥದ್ದು. ಮೊದಲೆಲ್ಲ ಯಾವುದು ಈ ಪೈಪುಗಳನ್ನು ಯೂಸ್ ಮಾಡಿ ಎಲ್ಲ ಮಾಡ್ತಿದ್ರು, ನಾವು ರೋಪು ವೀಲೆಲ್ಲ ಯೂಸ್ ಮಾಡಿ ಮಾಡ್ತಿದ್ದೇವೆ. ಈಗ ನೀವು ಹೇಳುವಾಗ ಏನಂತ ಹೇಳಿದರೆ, ಈ ಟ್ಯಾಬ್ಲೋ ಮಾಡುವಂಥದ್ದು ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡ್ತೀರಾ, ತುಂಬ ಸುಲಭದಲ್ಲಿ ಮಾಡ್ಬೋದು ಅಂತ ಹೇಳುವ ರೀತಿಯ ಮಾತುಕತೆ ಅನ್ನಿಸ್ತದೆ. ಆದರೆ ಅಷ್ಟು ಸುಲಭ ಇದೆಯಾ ಇದು ಅಂತ? ಸುಲಭ ಹೇಳಲಿಕ್ಕೆ ಸುಲಭ ಇಲ್ಲ. ನಾವು ಏನು ಟ್ಯಾಬ್ಲೋಗಳನ್ನು ನೋಡ್ತೇವೆ ಅದು ಹೇಳಿದಷ್ಟು ಸುಲಭ ಇಲ್ಲ. ಈಗ ಒಂದೊಂದು ಟೀಮ್ಗಳು ಇರ್ತವೆ, ಮೂಮೆಂಟ್ ಮಾಡುವವರು ಕಾಣಬಾರ್ದು, ಹಾಗೆಲ್ಲ ಇರ್ತದೆ. ಅದೆಲ್ಲ ತುಂಬ ಕಷ್ಟ ಆಗ್ತದೆ. ಈಗ ಕೆಲವೊಮ್ಮೆ ನಾವು ಒಂದು ಪ್ಲ್ಯಾನ್ ಹಾಕಿದ್ದರೂ ಕೂಡ ಕೆಲವೊಮ್ಮೆ ಔಟ್ಪುಟ್ ಸಿಗೋದಿಲ್ಲ. ಅಂದರೆ ಕೆಲವು ಈ ಒಂದು ದೈತ್ಯಾಕಾರದ್ದು ಮೂರ್ತಿಗಳೇನಾದರೂ ಮಾಡಿದರೆ ನಾವು ಹೇಳ್ತೇವೆ ಕೈ ಮೂಮೆಂಟ್ ಬರ್ತದೆ, ತಲೆ ಮೂಮೆಂಟ್ ಬರ್ತದೆ, ನಾವು ಪ್ಲ್ಯಾನ್ ಮಾಡಿರ್ತೇವೆ. ಆದರೆ ಅದರ ವೆಯ್ಟಿಗೆ ಆ ಮೂಮೆಂಟ್ಗಳನ್ನು ಮಾಡುವಂಥದ್ದು ಭಾರಿ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಕೆಲವು ಟೀಮ್ನವರು ನಿಖಲು ಅಂಚಪ್ ಅಂತಾರೆ, ಇಂಚಪ್ ಅಂತಾರೆ, ಅವು ಬೈಜಿ ಒಂದು ಬೈಜಿ ಅದನ್ನು ಹೇಳ್ತಾರೆ. ಮತ್ತು ಯಾವತ್ತು ಮೊದಲ ಪ್ರದರ್ಶನದಲ್ಲಿ ಅಷ್ಟೊಂದು ಔಟ್ಪುಟ್ ತೆಗೆಯಲು ಸಾಧ್ಯವಾಗುವುದಿಲ್ಲ. ಅಂದರೆ ಹೇಗೆ ಔಟ್ಪುಟ್ ಬರ್ತದೆ ಅಂತ ನಾವು ಅನಿಸಿದ್ದು ಕೆಲವೊಮ್ಮೆ ಬರುವುದಿಲ್ಲ. ಅದೇ ನೆಕ್ಸ್ಟ್ ಫಂಕ್ಷನಿಗೆ ಆಗುವಾಗ ನಾವು ಅದನ್ನು ಕರೆಕ್ಷನ್ ಮಾಡಿ ಮಾಡ್ತೇವೆ. ಓಕೆ, ಈಗ ಇವಾಗಲೂ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಹೌದು. ಸೊ ನಿಮಗೆ ಇದು ಬ್ಯಾಲೆನ್ಸ್ ಮಾಡೋದು ಅಷ್ಟು ಸುಲಭ ಅಂತ ಅನಿಸ್ತಾ ಇದೆ ಹೇಗೆ? ಈಗ ಅಂದರೆ ಅಭ್ಯಾಸ ಆಗಿ ಹೋಗಿದೆ. ಈಗ ನಾವು ಏನಿದ್ರು ನನಗೆ ಬೆಳಿಗ್ಗೆ 8:30ಇಂದ 6 ಗಂಟೆ ತನಕ ನನ್ನ ಡ್ಯೂಟಿ ಇರ್ತದೆ. ಅದರ ನಂತರ ಬಂದು ಮಾಡುವಂಥದ್ದು. ಮತ್ತು ಇಲ್ಲಿ ಕೆಲಸಕ್ಕೆ ಜನ ಇದ್ದಾರೆ, ಅವರಿಗೆ ಕಾಲ್ ಮಾಡಿ ಈ ರೀತಿ ಮಾಡಿ ಡೈರೆಕ್ಷನ್ ಕೊಟ್ಟು ಈ ರೀತಿ ಮಾಡಿ ಸಂಜೆ ಒಳಗೆ ಇಷ್ಟನ್ನು ಮುಗಿಸಿ ಮತ್ತು ಸಂಜೆ ಒಳಗೆ ಈ ಥರ ಮಾಡುವ, ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಿದ್ದೇನೆ. ನನಗೆ ನೀವು ಇಷ್ಟೊಂದು ಟ್ಯಾಬ್ಲೋಗಳನ್ನು ಮಾಡ್ತಾ ಇದ್ರು ಕೂಡ ನನಗೆ ನಾವು ಹತ್ತಿರದಿಂದ ನೋಡಿದ ಹಾಗೆ ನನಗೆ ಕಾಣಿಸುವಂಥದ್ದು ಏನಂತ ಹೇಳಿದರೆ ನಿಮ್ಮಲ್ಲಿ ಟೈಗರ್ ಕ್ರೇಜ್ ತುಂಬ ಜಾಸ್ತಿ ಇದೆ. ಹೌದು. ಅಂದರೆ ಈ ಕ್ರೇಜ್ ಬರಲಿಕ್ಕೆ ಮುಖ್ಯ ಕಾರಣ ಏನು? ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರ ಟೈಗರ್ ಡ್ಯಾನ್ಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಟೈಗರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು ಯಾರಾದರೂ ಇದ್ರಾ, ಅಥವಾ ಟೈಗರ್ ಕುಣಿತ ಮಾಡೋರು ಯಾರಾದರೂ ಇದ್ರಾ ಅಂತ ಹೇಳುವಂಥದ್ದು? ಟೈಗರ್ ಅಂದರೆ ನನ್ನ ಅಜ್ಜ ಹುಲಿವೇಷ ಹಾಕ್ತಿದ್ರು. ಅವರ ಹೆಸರೇ ಪಿಲಿ ಬಾಬನ್ನ ಹೇಳಿ. ಓಕೆ, ಅವರಿಗೆ ಆ ಒಂದು ಹೆಸರಿತ್ತು. ಸಾಧಾರಣ ಒಂದು 40 ಮಿಕ್ಕ ವರ್ಷ ಅವರು ಹುಲಿವೇಷ ಧರಿಸಿದ್ದಾರೆ. ಹಾಗೆ ಅವರಿಂದ ಅದು ಅವರ ರಕ್ತದಿಂದ ಬಂದಿರುವಂಥದ್ದಂತ ಹೇಳ್ಬೋದು ಅಷ್ಟೇ. ಯಾಕೆಂತ ಹೇಳಿದರೆ ಹಲವು ವರ್ಷಗಳ ಹಿಂದೆ, ಒಂದು 4 ವರ್ಷಗಳ ಹಿಂದೆ ಒಂದು ಹುಲಿಯದ್ದು ಹೆಲ್ಮೆಟನ್ನು ಕಸ್ಟಮೈಸ್ಡ್ ಆಗಿ ಮಾಡಿ ನೀವು ತುಂಬ ವೈರಲ್ ಆಗಿದ್ರೆ. ಯಾಕಂತ ಹೇಳಿದರೆ ಇವತ್ತು ನಿಮಗೆ ವೈರಲ್ ಆಗಿರುವಂಥದ್ದು ಏನು ಹೊಸದೇನಲ್ಲ. ಅದರ ನಂತರ ಈಗ ನಿಮಗೆ ಕಿಂಗ್ ಟೈಗರ್ ತುಂಬ ಖ್ಯಾತಿಯನ್ನು ಕೊಡ್ತಾ ಇದೆ. ಏನು ಅನ್ನಿಸ್ತದೆ ಈಗ? ಅಂದರೆ ಅವತ್ತಿನ ದಿನ ಸುಮ್ಮನೆ ಒಂದು ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿ ಹೆಲ್ಮೆಟ್ ಮಾಡುವಂಥ ಪ್ಲ್ಯಾನ್ ಇದ್ದದ್ದು, ಅದು ಉಮೇಶ್ ಬೌಳರ್ ಹತ್ರ ಮಾತಾಡಿ ಆ ಒಂದು ಆಕಾರವನ್ನು ಅವರು ಕೊಟ್ಟರು. ತುಂಬ ವೈರಲ್ ಆಯಿತು. ಅದು ತುಂಬ ಖುಷಿ ಆಗ್ತಿದೆ. ಈ ಟ್ಯಾಬ್ಲೋಗಿಂತ ಮೊದಲು ವೈರಲ್ ಮಾಡಿರುವಂಥದ್ದು ಹುಲಿ ಹೆಲ್ಮೆಟ್. ಅಲ್ಲಿಂದ ಈಗ ದೈತ್ಯ ಒಂದು ಕಿಂಗ್ ಟೈಗರ್ ತನಕ ನೀವು ಬಂದಿದ್ದೀರಾ. ಅದ್ರ ಜೊತೆ ಒಂದಷ್ಟು ಟ್ಯಾಬ್ಲೋಗಳನ್ನು ಮಾಡಿದ್ದೀರಾ. ಇವತ್ತಿನ ತನಕ ಎಷ್ಟು ಟ್ಯಾಬ್ಲೋಗಳನ್ನು ಮಾಡಿದ್ದೀರಾ ನೀವು? ನಾವೊಂದು ಕಾನ್ಸೆಪ್ಟ್ ಬೇಸಿಸ್ ಅಂತ ಹೇಳಿದರೆ ಸುಮಾರು 25ಕ್ಕೂ ಜಾಸ್ತಿ ಟ್ಯಾಬ್ಲೋಗಳನ್ನು ರಚಿಸಿದೆ. ವರ್ಷಕ್ಕೆ ಕನಿಷ್ಠ 4 ಹೊಸ ಕಾನ್ಸೆಪ್ಟ್ಗಳನ್ನು ತರ್ತಿದ್ದೇವೆ. ಒಂದು ಜನ್ಮಾಷ್ಟಮಿಗೆ 1-2, ಚೌತಿಗೆ 1, ದಸರಾಕ್ಕೆ 1-2, ಕನಿಷ್ಠ 4 ಟ್ಯಾಬ್ಲೋಗಳು ಹೊಸ ಕಾನ್ಸೆಪ್ಟ್ನಲ್ಲಿ ನಾವು ಮಾಡ್ತಿದ್ದೇವೆ. ಈಗ ಟ್ಯಾಬ್ಲೋಗಳನ್ನು ನಿಮಗೊಂದು ಸೀಸನಲ್ ಟೈಮಲ್ಲಿ ನಿಮಗೆ ಬಿಸ್ನೆಸ್ ಇರುವಂಥದ್ದು, ಅದು ವ್ಯಾಪಾರವಾಗಿ ಕನ್ವರ್ಟ್ ಆಗಬೇಕಾದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಬೇಕು, ಒಂದು ಕಾನ್ಸೆಪ್ಟ್ ಬೇಕು, ಆವಾಗ ಮಾತ್ರ ಅದು ನಿಮಗೆ ಬಿಸ್ನೆಸ್ ಆಗಿ ಬರ್ತದೆ. ಸೊ ಅದು
ಎಷ್ಟು ಡ್ಯೂರೇಷನಲ್ಲಿ ಇರ್ತದೆ? ನೀವು ಈಗ ಒಂದು ದಸರಾ ಅಂದಾಗ ಎಷ್ಟು ಸಮಯದ ಮುಂದೆ ನೀವು ಅದನ್ನು ತಯಾರಿ ನಡೆಸ್ತೀರಾ? ನಮಗೆ ಈಗ ಸುಮಾರು ಒಂದು ಟ್ಯಾಬ್ಲೋ ಕಾನ್ಸೆಪ್ಟ್ ಮಾಡಬೇಕಿದ್ರೆ ಸುಮಾರು ಒಂದು 3 ತಿಂಗಳಾದರೂ ಬೇಕಿರ್ತದೆ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ. ಮತ್ತು ಈಗ ಅಷ್ಟೇಮೇ ಆದ ನಂತರ ನಮಗೆ ಚೌತಿಗೆ ಸಿಗುವಂಥ ಸಮಯ ತುಂಬ ಕಮ್ಮಿ. ಈಗ 1 ವಾರ ಗ್ಯಾಪ್ ಸಿಕ್ಕಿದ್ರು ಅದನ್ನು ರಚಿಸಬೇಕು. ಸಮಯದ ಅಭಾವ ಇದ್ದರೂ ನಾವು ತಯಾರಿಸ್ತೇವೆ, ಡೇ ನೈಟ್ ವರ್ಕ್ ಮಾಡಿ ತಯಾರಿಸ್ತೇವೆ. ದಸರಾ ಹೇಳುವಾಗ ಒಂದು ತಿಂಗಳು ಗ್ಯಾಪ್ ಸಿಗ್ತದೆ, ಅದು ಆರಾಮದಲ್ಲಿ ಮಾಡಲಿಕ್ಕಾಗ್ತದೆ. ಅದಕ್ಕೇನು ಬೇಸಿಕ್ ಏನು ಮೂರ್ತಿಗಳೇನು ಬೇಕಿರ್ತದೆ ಅದೆಲ್ಲ ಮೊದಲಿಗೆ ಪ್ರಿಪೇರ್ ಮಾಡಿ ರೆಡಿ ಇರ್ತದೆ. ಅಂದರೆ ಈಗ ಸಾಮಾನ್ಯವಾಗಿ ನಾವು ಈಗ ಕಾರು ಬೈಕ್ಗಳನ್ನು ಹಿಡ್ಕೊಂಡು ಪೇಟೆ ಮಧ್ಯದಲ್ಲಿ ಹೋಗುವುದೇ ತುಂಬ ಕಷ್ಟ. ಅಂಥದ್ರಲ್ಲಿ ನೀವು ಈ ಥರ ಸೆಟ್ಗಳನ್ನು ಇಟ್ಟಿರುವಂತಹ ಟ್ರಕ್ಗಳನ್ನು ದಾರಿ ಮಧ್ಯದಲ್ಲಿ ತಗೊಂಡು ಹೋಗಬೇಕಾಗ್ತದೆ. ಸೊ ಅಲ್ಲಿ ಹೋದಾಗ ಸಮಸ್ಯೆಗಳು ಬಂದಿರುವಂಥದ್ದು ಏನಾದರೂ ಇದೆಯಾ ಆ ಥರದ ನೆನಪುಗಳು? ಸಮಸ್ಯೆಗಳು ಯಾವುದು ಇಲ್ಲ. ಈ ಕೆಲವೊಂದು ಗಾಡಿಯವರು ಈ 2 ವೀಲರ್ ಇರ್ಬೋದು ನುಗ್ಗಿಸಿಕೊಂಡು ಬರುವಂಥದ್ದು. ಈಗ ನಮ್ಮ ಗಾಡಿದು ಫ್ರೇಮ್ ಎಲ್ಲ ತುಂಬ ಹೊರಗಿರ್ತದೆ, ಅಗಲ ಜಾಸ್ತಿ ಇರ್ತದೆ, ನಾರ್ಮಲ್ ಗಾಡಿಗಳಿಗಿಂತ ಅಗಲ ಜಾಸ್ತಿ ಇರ್ತದೆ. ಕೆಲವೊಮ್ಮೆ ಈ ರೈಲ್ವೆ ಗೇಟ್ ಎಲ್ಲ ಇದ್ದರೆ ಬ್ಲಾಕ್ ಜಾಸ್ತಿ ಆಗ್ತದೆ. ಮತ್ತು ನಮಗೆ ನಾರ್ಮಲ್ ಗಾಡಿ ಕೊಂಡೋದ ಹಾಗೆ ಈ ಗಾಡಿಗಳನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಹೆಚ್ಚು ಹೇಳಿದರೆ ಒಂದು 30 ಸ್ಪೀಡಲ್ಲಿ ಹೋಗ್ಬೋದು, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಒಬ್ಬ ಭರತನಾಟ್ಯ ಪಟು ಅಂತ ಹೇಳಿ ಕೇಳಿದ್ವಿ, ಅದ್ರ ಜೊತೆಗೆ ನೀವು ಚೆಂಡೆ ಬಾರಿಸ್ತೀರಾ, ತಾಸೆಯನ್ನು ಕೂಡ ಹೊಡಿತೀರಾ ಅಂತ. ಸೊ ಇದು ಹೇಗೆ ಈ ಮಲ್ಟಿ ಟ್ಯಾಲೆಂಟು ಕೆಲಸಗಳು ಹೇಗಾಯಿತು ನಿಮಗೆ, ಹೇಗೆ ಬಂತು ಅಂತ? ಅಂದರೆ ಅದಕ್ಕೆ ಅಂತೇಳಿ ನೀವು ತರಬೇತಿ ಪಡ್ಕೊಂಡಿದ್ರಾ? ಹವ್ಯಾಸ. ಹವ್ಯಾಸ. ಭರತನಾಟ್ಯ ನಾನು ಪ್ರೈಮರಿ ಶಾಲೆಯಿಂದಲೂ ಕಲ್ತಿದ್ದೇನೆ. ಅದಕ್ಕೆ ಜೂನಿಯರ್ ಎಕ್ಸಾಮ್ ಕೂಡ ಬರೆದಿದ್ದೇನೆ. ನಂತರ ಹೇಳಿದರು ಸಂಗೀತ ಕಲಿಬೇಕಂತ. ಸಂಗೀತ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಅದಕ್ಕೋಸ್ಕರ ಮತ್ತೆ ನಿಲ್ಲಿಸಿಬಿಟ್ಟೆ. ಸಂಗೀತ ಕಲ್ತಿದ್ರೆ ಒಂದು ಹಾಡುಗಾರ ಕೂಡ ಆಗ್ಬೋದಿತ್ತೆ ನೀವು. ಮತ್ತು ಚೆಂಡೆ ವಾದನ ನಮ್ಮ ಕುತ್ತಾರ ದೇವಸ್ಥಾನದಲ್ಲಿ ಶುಕ್ರವಾರದ ಪೂಜೆಗೆ ಬಾರಿಸ್ತಿದ್ದೆ. ಮತ್ತು ಉತ್ಸವಕ್ಕೆ ಬರುವಂಥದ್ದು ಬೇರೆ ಕಡೆಯಿಂದ ಬರ್ತಿದ್ರು, ಈ ವರ್ಕಾಡಿ ಕಡೆಯಿಂದ. ಅವರ ಜೊತೆ ಸೇರಿ ಅಭ್ಯಾಸ ಮಾಡಿ ಈಗ ಅವರೊಂದಿಗೆ ಹೋಗ್ತಿದ್ದೇನೆ. ಅದೇ ರೀತಿ ಇದರದ್ದು ನಮ್ಮ ಹುಲಿಯದ್ದು ತಾಸೆ ಹೊಡೆಯುವಂಥ ತಾಸೆ ಪೆಟ್ಟು ಕೂಡ ಅದು ಹವ್ಯಾಸ. ಈಗ ಕೆಲವೊಮ್ಮೆ ಸೀಸನ್ ಏನಿರ್ತದೆ ಆಗ ಜನರು ತುಂಬ ಕಮ್ಮಿ ಇರ್ತಾರೆ, ಅಂದರೆ ತಾಸೆ ಬಾರಿಸುವಂಥವ್ರು. ಆಗ ನಮ್ಮ ಹೆಚ್ಚಿನವರು ಅಂದರೆ ನಮಗೆ ತುಂಬ ಹತ್ತಿರದವರು ಕರೀತಾರೆ, ಒಂಜಿ ಬಲೆಯನ್ನ ಮರ್ಯಾದೆ ಒಲಿಪಾಲೆ ಏರ್ಲೆ ಇಜ್ಜೇರು ಅಂತ ಸಮಯದಲ್ಲಿ ಹೋಗಿ ಬಾರಿಸುವಂಥದ್ದು. ಮತ್ತು ಪ್ರೊಫೆಷ್ನಲ್ ಆಗಿ ಹೋಗುವಂಥದ್ದು ಯಾವುದಿಲ್ಲ ಇಲ್ಲ ಅವರ ಕೈಯಲ್ಲಿದೆ. ಈಗ ನೀವು ಟ್ಯಾಬ್ಲೋ ಮಾಡ್ತಾ ಇದ್ದೀರಾ, ಈ ಟ್ಯಾಬ್ಲೋ ಪ್ರೊಫೆಷನಲ್ಲಿ ಇದ್ದೀರಾ, ಇದು ಕಾಂಪಿಟೇಷನ್ಸ್ಗಳು ಹೇಗಿರುತ್ತೆ? ಅಂದರೆ ಈಗ ನಾವು ಈಗ ಯಾವುದೋ ಒಂದು ಪ್ರೊಫೆಷನ್ ಅಂತ ಹೋದಾಗ ಅಲ್ಲಿ ಒಂದಷ್ಟು ತಂಡಗಳಿರ್ತದೆ. ಈಗ ಟ್ಯಾಬ್ಲೋಗಳಲ್ಲೂ ತುಂಬ ತಂಡಗಳಿದ್ದಾವೆ. ಸೊ ಅಲ್ಲಿ ಕಾಂಪಿಟೇಷನ್ಗಳಿರೋದಿಲ್ವಾ ನಿಮ್ಮ ಮಧ್ಯೆ? ಕಾಂಪಿಟೇಷನ್ಗಳಿದೆ, ಆದರೆ ನಮ್ಮಿಂದ ಯಾರಿಗೂ ಕಾಂಪಿಟೇಷನ್ ಇಲ್ಲ. ನಾವೀಗ ಮಾಡುವಂಥದ್ದು ನಮ್ಮ ಕಾನ್ಸೆಪ್ಟ್ ಚಂದ ಆಗಬೇಕು. ಇನ್ನೊಬ್ಬರಿಗೆ ಕಾಂಪಿಟೇಷನ್ ಮಾಡಿ ಅವರಿಗಿಂತ ನಮ್ಮದು ಮೇಲೆ ಹೋಗ್ಬೇಕಂತ ನಮ್ಮದೇನಿಲ್ಲ. ನಾವು ಮಾಡಿರುವಂತಹ ಕಾನ್ಸೆಪ್ಟ್ ಜನರಿಗೆ ಇಷ್ಟ ಆಗಬೇಕು. ಕಾಂಪಿಟೇಷನ್ಗಳು ಇದ್ದದ್ದೇ, ಆದರೆ ನಾವು ಆ ರೀತಿ ನೋಡುವಂಥದ್ದಿಲ್ಲ, ಏನಿಲ್ಲ. ಇವಾಗ ವೈಯಕ್ತಿಕವಾಗಿ ನಿಮಗೆ ಈಗ ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಇವತ್ತು ನಿಮ್ಮ ಹತ್ರ ಎಷ್ಟು ಟ್ಯಾಬ್ಲೋಗಳಿದ್ದಾವೆ, ಅಂದರೆ ಈಗ ಚೇಸ್ಗಳನ್ನು ವರ್ಕ್ ಮಾಡ್ತೀರಾ. ಸೊ ಇದಕ್ಕೆಲ್ಲ ನಿಮ್ಮ ಹತ್ರ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ, ಅಂದರೆ ಮನೆಯಿಂದ ಹೇಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ? ಫ್ಯಾಮಿಲಿ ಸಪೋರ್ಟ್ ಅಂದರೆ ಈಗ ನಾವು ನಮ್ಮ ಡ್ಯೂಟಿ ಮುಗಿಸಿ ಮತ್ತೆ ಕೆಲಸ ಮಾಡುವಂಥದ್ದು. ಸುಮಾರು 2:30-3 ಗಂಟೆ ತನಕ ಕೆಲಸ ಮಾಡಿ ಮತ್ತೆ ಮನೆಗೆ ಹಿಂತಿರುಗುವಂಥದ್ದು. ಹೌದು. ಮೊದಲು ನಮಗೆ ಮನೆಯಲ್ಲಿ ಹೇಳ್ತಿದ್ರು, ದಾದಾ ಮಾರ ಹೆಂಚಿನ ನಿನ್ನ ಏತ್ ಲೇಟ್ ಬರ್ಫ ಹಾಗೆ ಹೇಳ್ತಿದ್ರು. ಆದರೆ ಈಗ ಅವರು ಕೂಡ ನನ್ನೊಂದಿಗೆ ಸೇರಿ ಕೆಲಸ ಮಾಡುವಂಥದ್ದು ಇದೆ. ಅಂದರೆ ರಾತ್ರಿ ಹೊತ್ತು ಈಗ ಪೇಂಟಿಂಗ್ ಕೆಲಸ ಏನಾದರೂ ಇದ್ದರೆ ನಾನು ಮಾಡ್ತಿದ್ರೆ ನನ್ನೊಂದಿಗೆ ಸೇರಿ ನನ್ನ ಮನೆಯವರು ಕೂಡ ಕೆಲಸ ಮಾಡ್ತಾರೆ. ಹೌದು. ಸೊ ಈಗ ಫ್ಯಾಮಿಲಿ ಕಡೆಯಿಂದ ಸಂಪೂರ್ಣವಾದ ಬೆಂಬಲ ಇದೆ. ಈಗ ಇದನ್ನು ಇವಾಗ ಇಷ್ಟು ವರ್ಷ, ಈಗ 6 ವರ್ಷಗಳಿಂದ ಮಾಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಬೇಡ, ನನಗೆ ಈ ಟ್ಯಾಬ್ಲೋ ಸಾವಾಸವೇ ಬೇಡ ಅಂತ ಹೇಳಿ ಯಾವತ್ತಾದರೂ ಒಂದು ದಿವಸ ಅನಿಸಿದ ದಿನಗಳಿದಾವೆ? ಅನಿಸಿದುಂಟು. ಏನಂತ ಹೇಳ್ಬೋದಾ? ಅಂದರೆ ಈಗ ಕೆಲವೊಮ್ಮೆ ಒಂದೇ ದಿನ ಒಂದು 5-6 ಕಡೆ
ವಹಿಸಿಕೊಂಡಾಗ ಮತ್ತು ನಮ್ಮ ಕೆಲಸಕ್ಕೆ ಬರುವ ಜನರು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಇವತ್ತು ಬರಲಿಕ್ಕಾಗೋದಿಲ್ಲ, ನನಗೆ ಹುಷಾರಿಲ್ಲ, ನನಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು, ಇಲ್ಲಿ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಾಗ ನಾವೊಂದು ಪ್ಲ್ಯಾನ್ ಮಾಡಿಡ್ತೇವೆ, ಇಂಥ ಜಾಗಕ್ಕೆ ಇಂಥವರನ್ನು ಕಳಿಸುವ, ಅಲ್ಲಿಗೆ ಇವರನ್ನು ಕಳಿಸುವ. ಲಾಸ್ಟ್ ಮೂಮೆಂಟ್ ಈ ರೀತಿ ಆಗುವಾಗ ತುಂಬ ಟೆನ್ಷನ್ ಆಗ್ತದೆ. ಆ ಕಡೆಯಿಂದ ಪಾರ್ಟಿಯ ಕಾಲ್ ಬರ್ತದೆ, ಓಲುಂಡು ಟ್ಯಾಬ್ಲು ನನಲ್ಲ ದಾನೆ ಬೈಜಿ. ಅಂಥ ಸಮಯದಲ್ಲಿ ಈ ಟ್ಯಾಬ್ಲುಗಳೇ ಬೇಡ ಅಂತ ಆದದ್ದು ಉಂಟು. ಹೌದು. ಸೊ ನಿಮಗೆ ಈಗ ಓವರಾಲ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಸೊ ನಿಮಗೆ ಈ ಕ್ಷಣದಲ್ಲಿ ಹೇಗೆ ಅನ್ನಿಸ್ತದೆ? ನಮಗೆ ಅಂದರೆ ಸಪೋರ್ಟರ್ಸ್ ತುಂಬ ಇದ್ದಾರೆ, ನನ್ನ ಎಲ್ಲ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಈಗ ನಾವು ಟ್ಯಾಬ್ಲೋ ಮಾಡಿ 4 ವರ್ಷ ಆದರೂ ನಮಗೆ ಆರ್ಡರ್ಸ್ ತುಂಬ ಬರ್ತಿದೆ. ಮತ್ತು ನಮಗೆ ರಚನೆ ಮಾಡುವಂಥವರು ಕೂಡ ಭಾರಿ ಒಂದು ಸಪೋರ್ಟಲ್ಲಿ ನಮಗೆ ರಚನೆ ಮಾಡಿ ಕೊಡ್ತಾರೆ. ಮತ್ತು ಆ ಆಕಾರ ಮತ್ತು ಪೇಂಟಿಂಗ್ ಏನಿದೆ ಎಲ್ಲ ಅದ್ಭುತವಾಗಿ ಅವರು ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಈಗ ವೈರಲ್ ಆಗಿದೆ, ಉತ್ಸವ ಆರ್ಟ್ಸ್ ಏನಿದೆ ತುಂಬ ವೈರಲ್ ಆಗಿದೆ, ಒಂದು ಹೆಸರು ಕೂಡ ಇದೆ. ಹಾಗೆ ಈಗ ತುಂಬ ಖುಷಿ ಅನ್ನಿಸ್ತಿದೆ. ಒಂದು ಸಮಯದಲ್ಲಿ ಟ್ಯಾಬ್ಲೋ ಬೇಡ ಅಂತ ಇದ್ದೆ, ಆದರೆ ಈ ರೀತಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಸಿಗುವಾಗ ಇನ್ನೂ ಏನಾದರೂ ಹೊಸತನ್ನು ಮಾಡುವ, ಒಂದು ಡಿಫ್ರೆಂಟ್ ಮಾಡುವ ಅಂತ ಕೂಡ ಅನಿಸಿಕೆಗಳು ಬರ್ತಿದೆ. ಆದರೆ ನಿಮ್ಮ ಉತ್ಸವ ಆರ್ಟ್ಸ್ ಅಂತ ಹೇಳುವಾಗ ಇದರಲ್ಲಿ ಒಂದು ಹೊಸ ಯುವಕರದ್ದೇ ಒಂದು ಸಣ್ಣ ಒಂದು ಯುವಕರದ್ದೇ ತಂಡ ಇದೆ. ಅದರಲ್ಲಿ ಸಣ್ಣ ಏಜಿನಿಂದ ಹಿಡಿದು ಒಂದು ಮಧ್ಯಮ ವಯಸ್ಸಿನ ತನಕದ್ದು ಒಂದು ಯುವಕರ ತಂಡ ಇದೆ. ಆ ಹುಡುಗರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ನಾವು ಟ್ಯಾಬ್ಲೋ ಮಾಡಿದ ಪ್ರಾರಂಭದಲ್ಲಿ ಕೆಲಸಕ್ಕೆ ಜನ ಅಂತ ಹೇಳಿ ಯಾರು ಇರಲಿಲ್ಲ, ಎಲ್ಲ ನಮ್ಮ ಫ್ರೆಂಡ್ಸ್ನವರೇ, ಎಲ್ಲರೂ ವೃತ್ತಿಯಲ್ಲಿರುವವರೇ. ಈಗ ಚಿಕ್ಕ ಮಕ್ಕಳಂದರೆ ಹೇಳಿದರೆ 5ನೇ ಕ್ಲಾಸಿಂದ ಹಿಡಿದು PUC ತನಕ ಹುಡುಗರು ಕೂಡ ನಮ್ಮೊಂದಿಗಿದ್ದಾರೆ. ಈ ಮೂಮೆಂಟ್ಗಳು ಏನಿದೆ ಅವರಿಗೊಂದು ಭಾರಿ ಇಂಟ್ರೆಸ್ಟ್ ಟ್ಯಾಬ್ಲೋದಲ್ಲಿ ಬರುವಂಥದ್ದು. ಹಾಗೆ ಅವರನ್ನು ಕರ್ಕೊಂಡು ಹೋಗಿ ಮೂಮೆಂಟ್ಗಳನ್ನು ಮಾಡಿಸುವಂಥದ್ದು ಕೂಡ ಇದೆ. ಸುಮಾರು ಒಂದು 12 ಹುಡುಗರಿದ್ದಾರೆ, ಎಲ್ಲ ಶಾಲೆಗೆ ಹೋಗುವಂಥವರು. ಈ ದಸರಾ ಸಂದರ್ಭದಲ್ಲಿ ಅವರಿಗೂ ರಜೆ ಇರ್ತದೆ, ಅವರು ಕೂಡ ಇಲ್ಲಿಯೇ ಉಳಿದು ನಮ್ಮೊಂದಿಗೆ ಕೆಲಸ ಮಾಡ್ತಾರೆ. ಇನ್ನು ಭವಿಷ್ಯದ ಯೋಜನೆಗಳೇನು? ಭವಿಷ್ಯದಲ್ಲಿ ಏನಿಲ್ಲ, ಏನಾದರೂ ಒಂದು ಡಿಫ್ರೆಂಟ್ ಆಗಿ ಮಾಡುವಂಥದ್ದು. ಈಗ ದೇವರ ಮೂರ್ತಿಗಳನ್ನೇ ನಿರ್ಮಿಸಿ ಅದರಲ್ಲಿ ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟ್ಗಳು ಅಂಥದ್ದು, ಈ ಮೂಮೆಂಟ್ಗಳು ಚಲನೆಗಳನ್ನು ಮಾಡುವಂಥದ್ದು, ಆ ರೀತಿಯಾದ ಯೋಜನೆಗಳಿವೆ. ಹಳೆಯದೊಂದು ಟ್ಯಾಬ್ಲೋದಲ್ಲಿ ನಂದಿ ಕಣ್ಣು ಮಿಟುಕಿಸುವಂಥದ್ದು, ಅದು ಬಾಯಿ ಓಪನ್ ಮಾಡುವ ರೀತಿಯಲ್ಲಿ ಒಂದಷ್ಟು ಟ್ಯಾಬ್ಲೋಗಳನ್ನು ನೋಡಿದ್ದೇವೆ. ಸೊ ಆ ಥರದ್ದು ಟೆಕ್ನಾಲಜಿಯನ್ನು ಅದರೊಳಗೆ ಇನ್ಸರ್ಟ್ ಮಾಡುವಂಥ ಉದ್ದೇಶ ಏನಾದರೂ ಇದೆಯಾ ನಿಮಗೆ? ಹೌದು. ಈಗ ಜನರು ಖಾಲಿ ಈಗ ಮೂರ್ತಿ ಹೇಳುವಂಥದ್ದು ಸ್ತಬ್ಧ ಚಿತ್ರ, ಹೌದು, ಅದು ಸ್ತಬ್ಧವಾಗಿ ಇದ್ದರೆ ಅದರಲ್ಲಿ ಆಕರ್ಷಣೆ ಇಲ್ಲ. ಅದಕ್ಕೆ ಏನಾದರೂ ಒಂದು ಚಲನೆಗಳನ್ನು ಕೊಟ್ಟರೆ ಮಾತ್ರ ಒಂದು ಆಕರ್ಷಣೆ. ಈಗ ನಾವು ಮಾಡಿರುವಂಥದ್ದು ನಂದಿ JP ಆಚಾರ್ಯ ಅವರು ರಚಿಸಿದ್ದು. ಹೌದು. ಆ ನಂದಿಗಳ ಮೂಮೆಂಟ್ಗಳು ನಾ ಹೇಳಿದೆ, ನನಗೆ ಕಣ್ಣು ಮಿಟಿಸಬೇಕು, ಕಿವಿ ಅಲ್ಲಾಡಿಸಬೇಕು, ಅದನ್ನು ನಾವು ರೋಪ್ ಸಿಸ್ಟಮ್ ಯೂಸ್ ಮಾಡಿರುವಂಥದ್ದು. ಈಗ ಟ್ಯಾಬ್ಲೋಗಳನ್ನು ನೀವು ರೆಡಿ ಮಾಡ್ತೀರಾ, ಅದನ್ನು ಕರೆಸುವಂಥ ತಂಡಗಳು ಒಂದಷ್ಟು ಇರ್ತಾರೆ. ಅಂದರೆ ಈಗ ಅದು ಜನ್ಮಾಷ್ಟಮಿ ಇರ್ಬೋದು ಅಥವಾ ದಸರಾ ಇರ್ಬೋದು, ಇನ್ನು ದೀಪಾವಳಿಗಳ ಟೈಮಲ್ಲಿ ಆಗುವಂಥ ಒಂದಷ್ಟು ಫೆಸ್ಟಿವಲ್ ಟೈಮಲ್ಲಿ ಕರೆಸ್ತಾರೆ ನಿಮ್ಮನ್ನು. ಆ ಕಮಿಟಿಗಳ ಸಪೋರ್ಟ್ ಹೇಗಿರ್ತದೆ ನಿಮಗೆ? ಕಮಿಟಿಗಳಂದರೆ ನಮಗೆ ಸಿಕ್ಕಿರುವಂಥ ಹೆಚ್ಚಿನ ತಂಡಗಳು ಯಾರೂ ಮೋಸಗಾರಲ್ಲ, ನಾವು ಹೇಳಿದಂಥ ಅಮೌಂಟೇ ಕೊಡ್ತಾರೆ. ಈಗ ಕಮಿಟಿಗಳಂದರೆ ಹೇಗೆ ಅಂದರೆ 10 ಜನ 10 ಥರ ಇರ್ತದೆ, ಅವರನ್ನು ಸಮಾಧಾನ ಪಡಿಸುವಂಥದ್ದೇ ಭಾರಿ ಒಂದು ಕಷ್ಟಕರ. ಈಗ ನಾವು ಹೇಳುವಂಥದ್ದು ಫಸ್ಟ್ ಸೃಷ್ಟಿ ಮಾಡುವಾಗ ಈ ಥರ ಮೂಮೆಂಟ್ ಬರ್ತದೆ, ಈ ಥರ ಮೂಮೆಂಟ್ಗಳು ಬರ್ತದೆ ಅಂತ. ಆದರೆ ಕೆಲವೊಮ್ಮೆ ನಮಗೆ ಆ ಮೂಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂಥ ಸಮಯದಲ್ಲಿ ಹೇಳ್ತಾರೆ, ಈರು ಮುರಣಿ ಅವು ಮೂಮೆಂಟ್ ಬರ್ಪುಂಡ್ಪ ಅಂತಾರೆ, ಒಂದು ಮೂಮೆಂಟ್ ಬರ್ಪುಂಡ್ಪ ಅಂತಾರೆ, ಹೌದಾಯೇ ಬಾಯಿಜಿ. ಆಗ ಅವರನ್ನು ಸಮಾಧಾನ ಪಡಿಸುವಂಥದ್ದೇ ಭಾರಿ ಕಷ್ಟಕರ. ಮತ್ತು ಮೊದಲು ನಾವೊಂದು ಸ್ಕೆಚ್ ರಚನೆ ಮಾಡ್ತೇವೆ. ಕೆಲವೊಂದು ತಂಡಗಳು ಒಂದು ಸ್ಕೆಚ್ ಹಿಡಿತಿಲ್ಲಕ ಬೈಜತೆ ಹೌದಾನೆ. ಈಗ ಸ್ಕೆಚ್ ಮಾಡುವಂಥದ್ದು ನಾವು ಕೈಯಲ್ಲಿ ಮಾಡುವಂಥದ್ದು. ಈಗ ಮಣ್ಣಿನ ರಚನೆ ಮಾಡುವಾಗ ಅದು ಹಾಗೇ ಬರ್ತದಂತ ನಾವು ಅನಿಸ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಆಚೆ ಈಚೆ ಆಗ್ತದೆ.
ಹಾಗೆ ಕೆಲವೊಂದು ತಂಡಗಳು ಅವರವರ ಅನಿಸಿಕೆ ಅಂಚ ಬೈಜಿ ಇಂಚ ಬೈಜಿ ಹಾಗೆ ಆಗುವಂಥದ್ದು ಇದೆ. ಆದರೆ ಇಷ್ಟರ ತನಕ ಯಾರು ಮೋಸ ಮಾಡಿದವರು ಯಾರು ಇಲ್ಲ. ಅಲ್ಲ, ಕಡೆಯದಾಗಿ ಈಗ ನಿಮಗೆ ಯಾರಿಗಾದರೂ ಇಷ್ಟು ಸಮಯದ ಒಂದು 6 ವರ್ಷದ ಜರ್ನಿಯಲ್ಲಿ ನೀವು ಥ್ಯಾಂಕ್ಸ್ ಹೇಳುವಂಥದ್ದು ಆದರೆ ಯಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ನೆನಪು ಮಾಡಿಕೊಳ್ಳುವಂತಹದ್ದು ಒಂದು ಮೊದಲಿಗೆ ನೆನಪು ಮಾಡುವಂಥದ್ದಂದರೆ ಉಮೇಶ್ ಬೋಳಾರ್ ಅಂದರೆ ಈಗ ದೇವಸ್ಥಾನದಲ್ಲಿ ಗಣಪತಿ ರಚನೆ ಮಾಡಲಿಕ್ಕೆ ಬರ್ತಿದ್ರು. ನಾ ಇಂಟ್ರೆಸ್ಟಲ್ಲಿ ಅವರ ಜೊತೆ ಕೂತು ಈ ಮೂರ್ತಿಯ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬಂದದ್ದೇ ಅದು ಅಲ್ಲಿಂದ. ನೆಕ್ಸ್ಟ್ ಹೇಳಬೇಕಾದ್ರೆ ಈಗ JP ಆಚಾರ್ಯ, JP ಅನ್ನ ನಾವು ಕರೆಯುವಂಥದ್ದವ್ರನ್ನು JP ಮಾಮ್. ನಾನೇನಿದ್ರು JP ಮಾಮ್ ಅದು ಮಾಡುವ, JP ಮಾಮ್ ಇದು ಮಾಡುವ. ಹಾಗೆ ಅವ್ರದ್ದೊಂದು ಸಪೋರ್ಟ್ ಕೂಡ ತುಂಬ ಇದೆ. ಮತ್ತು ಈ ಸರ್ತಿ ಪೇಂಟಿಂಗ್ಗಳಿಗೆ ಮಹೇಶ್ ಅಣ್ಣ ಅಂತ ಹೇಳಿ, ಬಾಯರ್ ಮಹೇಶ್ ಅಣ್ಣ, ಅವರು ಕೂಡ ನಮ್ಮೊಂದಿಗೆ ಭಾರಿ ಆತ್ಮೀಯರು, ತುಂಬ ಸೈಲೆಂಟ್ ಜನ. JP ಅಣ್ಣನ ಜೊತೆ ಇರುವಂಥ ಒಂದು ಕನೆಕ್ಷನ್ ಅದು ಫ್ರೆಂಡ್ಲಿ, ಆದರೆ ಮಹೇಶ್ ಅಣ್ಣನ ಜೊತೆ ಸ್ವಲ್ಪ ಸೀರಿಯಸ್ ಆಗಿದೆ. ಅಂದರೆ ನನಗೆ ಇನ್ನೊಂದು ವಿಶೇಷತೆ ಏನು ಕಾಣಿಸ್ತದೆ ಅಂದರೆ, ಆಕಾಂಕ್ಷ ಕುತ್ತಾರ್ ಅಂತ ಹೇಳುವಂಥ ವ್ಯಕ್ತಿ ಯಾರ ಹತ್ರ ಎಲ್ಲ ಹೋಗ್ತಾರೆ ಅವರೆಲ್ಲ ತುಂಬ ಸಾಫ್ಟಾಗಿ ಇಮಿಡಿಯೇಟಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರ ಹತ್ರನೂ ಆಕಾಂಕ್ಷ ಕುತ್ತಾರ ನಮಗೆ ಗೊತ್ತು ಅಂತ ಹೇಳುವಂಥ ಆ ಫ್ರೆಂಡ್ಶಿಪ್ ಅದು ಹೇಗೆ ಸಾಧ್ಯ ನಿಮಗೆ? ಫ್ರೆಂಡ್ಶಿಪ್ ಅಂದರೆ ಹೇಗೆ ಹೇಳುವಂಥ ಅಂದರೆ ಈಗ ಒಂದು ಏಜ್ ಕೆಟಗರಿ ಒಳಗೆ ಇರ್ತಾರೆ ಯಂಗ್ಸ್ಟರ್ಸ್, ಅವ್ರ ಜೊತೆ ಮಾತ್ರ ಒಂದು ಫ್ರೆಂಡ್ಶಿಪ್. ನಿಮ್ದು ಹಾಗಲ್ಲ, ಸಣ್ಣ ಏಜಿನಿಂದ ಹಿಡಿದು ತುಂಬ ಏಜ್ಡ್ ಪರ್ಸನ್ ತನಕ ಅದೊಂದು ಫ್ರೆಂಡ್ಶಿಪ್ಪನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಸೀಕ್ರೆಟ್ ಏನು ಅಂತ? ಸೀಕ್ರೆಟ್ ಏನು ಹೇಳಲಿಕ್ಕಿಲ್ಲ, ನಗುವೇ ಇರ್ಬೋದು ಅಂತ ಕಾಣ್ತದೆ ಸೀಕ್ರೆಟ್. ಹೀಗೆ ಈಗ ಜನರು ಪರಿಚಯ ಆಗ್ತಾರೆ, ಅವರೊಂದಿಗೆ ಹೋಗಿ ಇಂಟ್ರೆಸ್ಟಿಂದ ಅವರು ಮಾಡುವ ಕೆಲಸದ ಬಗ್ಗೆ ನಾನು ಅವರ ಹತ್ರ ವಿಷಯಗಳನ್ನು ಕೇಳ್ತೇನೆ. ಇದು ಹೇಗೆ, ಅದು ಹೇಗೆ ಮಾಡುವಂಥದ್ದು, ಅದು ಆ ಕನೆಕ್ಷನ್ ನಮ್ಮನ್ನು ಜಾಸ್ತಿ ಹತ್ರ ಕೊಂಡೋಗ್ತದೆ. ಸೇಮ್ ಅಂದರೆ ಅದರದ್ದು ಒಂದೇ ವಿಷಯದ ಮೇಲೆ ಇರುವಂತಹ ಆಸಕ್ತಿ ನಿಮ್ಮನ್ನು ಮತ್ತು ಹತ್ರ ಆಗುವ ರೀತಿಯಲ್ಲಿ ಮಾಡ್ತದೆ ಅಂತ. ಈಗ ಒಂದು ಟ್ಯಾಬ್ಲೋಗಳನ್ನು ರನ್ ಮಾಡಬೇಕಾದ್ರೆ ಒಂದು ತಂಡದಲ್ಲಿ ಒಂದು ಎಷ್ಟು ಜನರ ಅವಶ್ಯಕತೆಗಳಿರ್ತದೆ ಅದರಲ್ಲಿ? ಈಗ ನಮಗೆ ಹೇಳಿದರೆ, ಈಗ ಸೆಟ್ಟಿಂಗ್ಗಳನ್ನು ಚಲನೆ ಮಾಡುವಂಥದ್ದು, ಅದಕ್ಕೆ ನಮ್ಮ ಟ್ಯಾಬ್ಲೋದಲ್ಲಿ ಕನಿಷ್ಠ 5 ಜನ ಬೇಕು. ಮತ್ತು ಟ್ಯಾಬ್ಲೋ ಕೊಂಡು ಹೋಗುವಂತಹ ಸಾರಥಿ ಎಲ್ಲ ಇರುವಂಥದ್ದು ಸಾರಥಿಯ ಕೈಯಲ್ಲಿ. ಈಗ ಸಮಯಕ್ಕೆ ಸರಿಯಾಗಿ ಮುಟ್ಟಿಸುವಂಥದ್ದು ಮತ್ತು ಜಾಗರೂಕತೆಯಿಂದ ಅದನ್ನು ಕೊಂಡೋಗಿ ತಲುಪಿಸುವಂಥದ್ದು ಅದು ಇರುವುದು ನಮ್ಮ ಸಾರಥಿಯ ಕೈಯಲ್ಲಿ. ಹಾಗೆ ನಮಗೆ ಸುಮಾರು ಈಗ ನಮ್ಮೊಂದಿಗೆ 6 ಗಾಡಿ ಇದೆ, ನಮ್ಮ ಸ್ವಂತದ್ದು 6 ಗಾಡಿಗಳಿವೆ. 6 ಗಾಡಿಗಳಿಗೆ 6 ಪರ್ಮನೆಂಟ್ ಡ್ರೈವರ್ ಇದ್ದಾರೆ. ಹಾಗೆ ಈಗ ಮಂಗಳೂರು ಮಾತ್ರವಾ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಕೂಡ ನೀವು ತಗೊಂಡು ಹೋಗಿದ್ದೀರಾ ಈ ಟ್ಯಾಬ್ಲೋಗಳನ್ನು? ನಾವು ಉಡುಪಿ, ಕಟ್ಪಾಡಿ ಆ ಕಡೆ ಎಲ್ಲ, ಮತ್ತು ಕೇರಳ, ಪಯ್ಯನೂರು ತನಕ ಪ್ರಸ್ತುತಪಡಿಸಿದ್ದೀರಾ. ಸೊ ಈಗ ನೀವು ಇಷ್ಟು ಸಣ್ಣ ಏಜ್ನಲ್ಲಿ ಇಷ್ಟೆಲ್ಲ ಅಂದರೆ ಮಲ್ಟಿಪಲ್ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಒಂದು ಕಡೆ ನಿಮ್ಮ ಇಂಜಿನಿಯರಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ಅದರ ಜೊತೆ ಒಂದು ಕಲಾ ಸಾಧನೆ ಕಡೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಈಗ ಎಷ್ಟು ಇವತ್ತಿನ ದಿನಗಳಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಯುವತಿಯರು ಜೀವ ಕಳ್ಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಸೊ ಅಂಥ ಯುವಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಮನಸ್ಸು ಮಾಡಿದರೆ ಅವನಿಗೆ ಯಾವ ಕೆಲಸ ಮಾಡಿ ಕೂಡ ಅವ ಜೀವನ ಸಾಗಿಸ್ಬೋದು. ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅವರು ಹಾಗೆ ಹೇಳಿದರು, ಮನೆಯಲ್ಲಿ ಬೈದರು, ಮೊಬೈಲ್ ಕೊಡಲಿಲ್ಲ, ಅಂಥ ವಿಚಾರಕ್ಕೆಲ್ಲ ಜೀವ ಕಳೆದುಕೊಳ್ಳುವಂಥದ್ದು ಅದು ತಪ್ಪು. ಈಗ ಏನಿದ್ರು ನಮ್ಮದೇನು ವೃತ್ತಿ ಇದೆ, ಈಗ ನಮ್ಮೊಟ್ಟಿಗೆ ಬಂದಂಥ ಈ ಮಕ್ಕಳು ಅವರು ನಮ್ಮಲ್ಲಿ ಬಂದು ಈಗ ನಾನು ಕೊಟ್ಟ ಸಂಭಾವನೆ ನಿಜ ಅದು ಸಂಭಾವನೆ ಅಲ್ಲ, ಅದರಿಂದ ಅವರೆಲ್ಲ ಮೊಬೈಲ್ಗಳನ್ನು ತಗೊಂಡಿದ್ದಾರೆ. ಅವರ ಮನೆಯವರಿಗೂ ಹೊರೆ ಆಗದ ಹಾಗೆ ಈಗ ಅವರೊಂದು ಇಂಟ್ರೆಸ್ಟಲ್ಲಿ ಕೆಲಸ ಮಾಡಿ ಅವರ ಸ್ವಂತ ದುಡ್ಡಿನಲ್ಲಿ ಅವರು ಮೊಬೈಲ್ ಖರೀದಿಸುವಂಥದ್ದು. ಆ ಒಂದು ಇಂಟ್ರೆಸ್ಟ್ ಸಣ್ಣದಿಂದ ಬಂದರೆ ಈ ರೀತಿ ಜೀವ ಕಳೆದುಕೊಳ್ಳುವಂಥದ್ದು ಯಾವ ಕಷ್ಟ ಏನು ಅಂತ ಹೇಳಿಬಿಟ್ಟು ಗೊತ್ತಾಗಬೇಕು ಅಂತ. ಆಕಾಂಕ್ಷ ಅವರೇ, ನೀವು ಒಬ್ಬ ಇಂಜಿನಿಯರ್ ಆಗಿ ಒಂದು ಕಲಾ ಸಂಘಟಕರಾಗಿ ಅದ್ರ ಜೊತೆ ಕಲಾ ಜೀವನವನ್ನು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಭವಿಷ್ಯದ ಯೋಜನೆಗಳು ತುಂಬಷ್ಟೇ. ಸೊ ಅದಕ್ಕೆಲ್ಲ ಈ ಮ್ಯಾಂಗ್ಳೂರ್ ಮಿರರಿಂದ ಹಾಗೂ ಮ್ಯಾಂಗ್ಳೂರ್ ಮಿರರ್ನ ವೀಕ್ಷಕರ ಪರವಾಗಿ ನಿಮಗೆ ಶುಭ ಹಾರೈಸ್ತಾ
ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಸಾಧನೆ, ಛಲ ಮತ್ತು ಪರಿಶ್ರಮ ಹೊಂದಿದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಆಕಾಂಕ್ಷೆ ಒಂದು ನಿದರ್ಶನ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ವಿಶೇಷದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ಹರ್ಷಿತ್. ಧನ್ಯವಾದ.